ಮೂರು ಪಲ್ಟಿ ಹೊಡೆದ ಟೆಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಬಸ್. 20ಕ್ಕೂ ಅಧಿಕ ಮಹಿಳೆಯರಿಗೆ ತೀವ್ರವಾದ ಗಾಯ. ಚಾಲಕನ ನಿರ್ಲಕ್ಷ್ಯದ ಚಾಲನೆಯೇ ಅಪಘಾತಕ್ಕೆ ಕಾರಣ. ಮದ್ಯದ ಅಮಲಿನಲ್ಲಿ ಬಸ್ ಚಲಾಯಿಸಿದ ಚಾಲಕ. ನಿಮ್ಮ ಪ್ರಾಣ ನನ್ನ ಕೈಯಲ್ಲಿದೆ ಎನ್ನುತ್ತಾ ನಿರ್ಲಕ್ಷ್ಯದ ಚಾಲನೆ. ನೆಲಮಂಗಲದ ಬಸ್ ಅಂದು ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ಸುಮಾರು 20 ಕಾರ್ಮಿಕರಿಗೆ ತೀವ್ರವಾದ ಗಾಯಗಳಾದ ಘಟನೆ ಇಲ್ಲಿನ ಚಿಕ್ಕಪಾಲನಹಳ್ಳಿ ಗೇಟ್ ಬಳಿ ಗುರುವಾರ ಸಂಜೆ ನಡೆದಿದೆ. ತಾಲೂಕಿನ ಮಾರತಳ್ಳಿ ಬಳಿ ಇರುವ ಟೆಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹೆಣ್ಣು ಮಕ್ಕಳು ಸಂಜೆ ಕೆಲಸ ಮುಗಿಸಿ ತಮ್ಮ ಊರುಗಳಿಗೆ ಈ ಬಸ್ಸಿನಲ್ಲಿ ವಾಪಸ್ ಬರುತ್ತಿದ್ದರು ಎನ್ನಲಾಗಿದೆ. ಬಸ್ಸಿನ ಚಾಲಕ ಮದ್ಯದ ಅಮಲಿನಲ್ಲಿದ್ದು ನಿರ್ಲಕ್ಷ್ಯದಿಂದ ಬಸ್ ಚಲಾಯಿಸಿದ್ದಾನೆ. ಚಿಕ್ಕಪಾಲನಹಳ್ಳಿ ಗೇಟ್ ಬಳಿ ಎದುರಿನಿಂದ ಬಂದ ಕಾರನ್ನು ತಪ್ಪಿಸುವ ಭರದಲ್ಲಿ ಈ ಅಪಘಾತ ಸಂಭವಿಸಿದ್ದು ಬಸ್ 3 ಪಲ್ಟಿ ಹೊಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆಯಲ್ಲಿ 20ಕ್ಕೂ ಅಧಿಕ ಮಹಿಳೆಯರಿಗೆ ಗಾಯಗಳಾಗಿದ್ದು ಕೆಲವು ಮಹಿಳೆಯರ ಸ್ಥಿತಿ ಗಂಭೀರವಾಗಿದೆ. ಬಸ್ಸಿನಲ್ಲಿದ್ದ ಮಹಿಳೆಯರು ಎಷ್ಟೇ ಹೇಳಿದರೂ ಕೇಳಿದ ಚಾಲಕ ನಿಮ್ಮೆಲ್ಲರ ಪ್ರಾಣ ನನ್ನ ಕೈಲಿದೆ ಎಂದು ಉಡಾಫಿ ಉತ್ತರವನ್ನು ನೀಡಿ ಕುಡಿದ ಅಮಲಿನಲ್ಲಿ ಅತಿ ವೇಗದಿಂದ ಚಾಲನೆ ಮಾಡಿದ್ದರಿಂದ ಈ ಅವಘಡ ಸಂಭವಿಸಿದೆ. ಅಪಘಾತದ ಬಳಿಕ ಚಾಲಕ ಸ್ಥಳದಲ್ಲೇ ಬಸ್ಸನ್ನು ಬಿಟ್ಟು ಪರಾರಿಯಾಗಿದ್ದಾನೆ. ಫ್ಯಾಕ್ಟರಿ ಮಾಲಕರು ಇಂತಹ ಚಾಲಕರನ್ನು ನೇಮಿಸುವುದಕ್ಕೂ ಮುಂಚೆ ಎಚ್ಚರ ವಹಿಸಬೇಕು ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಕೊಳಾಲ ಪೊಲೀಸ್ ಠಾಣಾ ಅಧಿಕಾರಿಗಳು ಹಾಗೂ ಕೊರಟಗೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಪರವಾಗಿಲ್ಲ ಹೇಗಾಯ್ತದು? ಅದು ಸರ್ ಮುಂದೆಗಡೆ ಜೆಸಿಪಿ ಇತ್ತು, ಮುಂದೆ ಆಶಾ ಮಾಡ್ಕೊಂಡು ಯಾರು ನಿಮ್ಮ ಡ್ರೈವರ್ನ ಟಿ ಟಿ ಡ್ರೈವರ್ನ? ಎಷ್ಟು ಜನ ಇದ್ರಿ ನೀವು ಟಿ ಟಿಲಿ? ನಾವು 27 ಜನ ಬರೋದು ಆ ಗಾಡಿನಲ್ಲಿ. 7 ಜನ ಇಳ್ಕೊಂಡಿದ್ರು, 20 ಜನ. ಎಷ್ಟು ಜನ ಏಟಾಗಿದೆ ಈಗ? ಎಲ್ರಿಗೂ ಏಟಾಗಿದೆಯಾ? ಡ್ರೈವರ್ ಇದಾನ ಇಲ್ವಾ? ಡ್ರೈವರ್ ಇಳ್ದೋಡೋಗಿದ್ದಾನಾ? ಅವನಿಗೇನು ಆಗಿಲ್ಲ? ಸೊ ಇಲ್ಲಿ ಎಷ್ಟು ಜನಕ್ಕೆ 20 ಜನಕ್ಕೂ ಏಟಾಗಿದೆಯಾ? ಹಾಂ.